ಸುಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಬಂಟ್ವಾಳ ಪುರಸಭೆ ತಾಪಿದ ಈ ಗುತ್ತಿಗೆ ಬುಕ್ಕ ಕನಿಷ್ಠ ವೇತನ ಕೆಲಸದಕ್ಲಿನ ಪ್ರತಿಭಟನೆ ಅಖೇರಿ ಆತನು. ಕೆಲಸದಕ್ಲಿನ ನವೆಂಬರ್ ಬುಕ್ಕ ಡಿಸೆಂಬರ್ 2 ತಿಂಗಳದ ಸಂಬಳ ಚೆಕ್ಕಡು ಕೊಡ್ದಿತ್ತದು. ನನ್ನ ಕನಿಷ್ಠ ವೇತನ ಕೆಲಸದಕ್ಲಿನ ಸಂಬಳ ಪಾಡುನೇನು ತುರ್ತು ಮಲ್ಪುವ ಅಂದು ಯೋಜನಾ ನಿರ್ದೇಶಕರು ಡಾಕ್ಟರ್ ಸಂತೋಷ್ ಮಾಧ್ಯಮದಕ್ಲೆ ತೆರಿಪಾದರು. ಬಂಟ್ವಾಳ ಪುರಸಭೆ ಪಿದೈ ಗುತ್ತಿಗೆ ಬೊಕ್ಕ ಕನಿಷ್ಠ ವೇತನ ಕೆಲಸದಕ್ಲೇನ ಸಮಸ್ಯೆ ಪರಿಹಾರ ಮಲ್ಪರೆ ಒತ್ತಾಯ ಮಲ್ತದು. ಪುರಸಭೆ ಪ್ರತಿಭಟನೆಗೂ ಕುಲ್ಲುದಿತ್ತಿನ ಪಿದೈ ಗುತ್ತಿಗೆ ಬೊಕ್ಕ ಕನಿಷ್ಠ ವೇತನ ಕೆಲಸದಕ್ಲೇನ ಸಮಸ್ಯೆ ಪರಿಹಾರ ಮಲ್ಪರೆ ಯೋಜನಾ ನಿರ್ದೇಶಕರು ಡಾಕ್ಟರ್ ಸಂತೋಷ್ ಶುಕ್ರವಾರ ಪುರಸಭೆ ಆಫೀಸಿಗೆ ಬಚ್ಚದಿತ್ತರು. ಈ ಪೊರ್ತುಡು 6 ಮಾಧ್ಯಮದಕ್ಲೆಗೂ ಮಾಹಿತಿ ಕೊರ್ದು ಬಂಟ್ವಾಳ ಪುರಸಭೆ ಪಿದೈ ಗುತ್ತಿಗೆ ಬೊಕ್ಕ ಕನಿಷ್ಠ ವೇತನ ಕೆಲಸದಕ್ಲೇನ ಪ್ರತಿಭಟನೆ ಅಖೇರಿ ಆತಂಡು. ಕೆಲಸದಕ್ಲಿನ ನವೆಂಬರ್ ಬೊಕ್ಕ ಡಿಸೆಂಬರ್ 2 ತಿಂಗಳದ ಸಂಬಳ ಚೆಕ್ಕಡು ಕೊಡ್ದಿತ್ತದು. ನನ್ನ ಕನಿಷ್ಠ ವೇತನ ಕೆಲಸದಕ್ಲಿನ ಸಂಬಳ ಪಾಡುನೇನು ತುರ್ತು ಮಲ್ಪಾವ ಅಂದು ತೆರಿಪಾಯಿರು. 2 ತಿಂಗಳದ ಬಾಕಿ ಸಂಬಳ ಕಟ್ಟರೆ ಒತ್ತಾಯ ಮಲ್ತದು. ಕೆಲಸದಕ್ಕಲು ಜನವರಿ 6 ಪ್ರತಿಭಟನೆ ನಡಪಾದಿತ್ತರು. ಪ್ರತಿಭಟನೆ ನಡಪಾವನ್ನದು ಮುನ್ನಾನಿ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಬೊಕ್ಕ ಶಾಸಕರು ರಾಜೇಶ್ ನಾಯ್ಕ ದುಂಬಾಳ್ತೇಡು ಸಂಬಳ ಕಟ್ಟದ ವಿಚಾರಗೂ ಸಂಬಂಧ ಜಿಲ್ಲಾಧಿಕಾರಿ ಆಫೀಸರ್ ಮುಖ್ಯಾಧಿಕಾರಿ ಎದುರು ಸಭೆ ನಡಪಾದಿತ್ತರು. ಕೆಲಸದಕ್ಲಿನ ಸಂಬಳ ಕಟ್ಟುನಂಚ ಜಿಲ್ಲಾಧಿಕಾರಿ ಆದೇಶ ಕೊಡ್ದಿತ್ತರು. ಆಂಡಲ ಸಂಬಳ ಕೊರಂದಿ ನೀಡಿದವರ ಪ್ರತಿಭಟನೆ ನಡಪಾದಿತ್ತರು. ಪ್ರತಿಭಟನೆ ನಿಟ್ಟಿನ ಕಾರ್ಮಿಕರಿಗೆ ಪುರಸಭೆ ಸದಸ್ಯರು ಬೆರಿಸಾಯ ಕೊಡ್ದಿತ್ತದು. ಸಂಬಳ ಕಟ್ಟರ ಒತ್ತಾಯ ಮಲ್ತದಿತ್ತರು. ಪ್ರತಿಭಟನೆ ನಡುಪನ ಬೇಲದಕ್ಲಿನ ಬೇಡಿಕೆ ಕೈ ಸೇರಿನಂಚ ಭರವಸೆ ಕೊರ್ನ ಮುಖ್ಯಾಧಿಕಾರಿ ತೀರ್ಥಪ್ರಸಾದ್ ಪ್ರತಿಭಟನೆ ಪಿರದೆತ್ತದ ಕೆಲಸಗೂ ಹಾಜರಾಪನಂಚ ಮನಸ್ಸು ತಿರ್ಗಾವನವಲು ಗೆಲ್ಮೆ ಪಡೆದಿತ್ತರು. ಅಂಡ 5 ಬೊಕ್ಕ 15 ದಿನ ಕರೆಂಡಲ ಕೆಲಸದಕ್ಲಿನ ಸಂಬಳ ಕಟ್ಟಂದಿ ನೀಡಿದವರ ಕೆಲಸದಕ್ಲು ಪಿರ 2ನೇ ಸತಿ ಕೆಲಸ ಉಂಟಾದು ಪುರಸಭೆತ ಮುಟ್ಟುಲಿನ ಮಿತ್ತು ಕುಲ್ಲುದು ಪ್ರತಿಭಟನೆ ಮಲ್ತೆರು. ಇತ್ತೆ ಪಾತ್ರೆ ಕತ್ತಿಟ್ಟು ಸಮಸ್ಯೆ ಪರಿಹಾರ ಮಲ್ತದಿತ್ತದು. ಸಂಬಳ ಕಟ್ಟನೆ ಕ್ರಮ ಅದೇ ತಂದುಂಡು. ಸಂಬಳ ಕಟ್ಟನ ವಿಚಾರಗೂ ಸಂಬಂಧಪಟ್ಟಿನಂಚ ಪುರಸಭೆ ಸದಸ್ಯರು ಎ ಗೋವಿಂದ ಪ್ರಭು ಹರಿಪ್ರಸಾದ್ ಬುಕ್ಕ ಸಾಮಾಜಿಕ ಕಾರ್ಯಕರ್ತರು ಅಧಿಕಾರಿಗಳ ಚರ್ಚೆ ಮಲ್ತದಿತ್ತರು. ಕುಡ್ಲದ ಉರುವ ಸ್ಟೇಷನ್ ಸುತ್ತುಡು 1997 ಇರುವೆರೆನು ಕೇರ್ನ ಕೇಸುಡು ತರೆ ತಪ್ಪಾದಿತ್ತಿನ ಹಾಳು ಪೋತಿನ ದಂಡುಪಾಳ್ಯ ಗ್ಯಾಂಗದ 6ನೇ ಆರೋಪಿ 55 ವರ್ಷ ಪ್ರಾಯದ ಚಿಕ್ಕ ಹನುಮ ಯಾನೆ ಚಿಕ್ಕ ಹನುಮಂತಪ್ಪ ಯಾನೆ ಕೆ ಕೃಷ್ಣಪ್ಪ ಯಾನೆ ಕೃಷ್ಣ ಪನ್ಪುನಾಯನು ಉರುವದ ಪೊಲೀಸರು ಆಂಧ್ರಪ್ರದೇಶಡು ಪತ್ತಿದರು. 29 ವರ್ಷ ದುಂಬು 1997 ಅಕ್ಟೋಬರ್ 19 ನಡುರಾತ್ರಿ ಉರುವ ಮಾರಿಗುಡಿ ಕ್ಲಾಸ್ ಕೈತಲ್ದ ಇಲ್ಲಡೆ ನೋಡ್ಕೋದಿನ ಎನ್ಮ ಜನ ದರೋಡೆಕೋರರಿನ ಕೂಟ 80 ವರ್ಷ ಪ್ರಾಯದ ಲೂವಿಸ್ ಡಿಮೆಲ್ಲೋ ಬೊಕ್ಕ 19 ವರ್ಷ ಪ್ರಾಯದ ರಂಜಿತ್ ವೇಗಸೆರೆನ ಕಿರ್ದು ಬಂಗಾರು ಪದ್ದ ಇರಟ್ಟಾದು ಪದರಡಾದಿತ್ತಂಡು. ಈ ಕೇಸುಡು ದೊಡ್ಡ ಹನುಮ ಯಾನೆ ಹನುಮ, ವೆಂಕಟೇಶ ಯಾನೆ ಚಂದ್ರ, ಮುನಿಕೃಷ್ಣ ಯಾನೆ ಕೃಷ್ಣ ಬೊಕ್ಕ ನಲ್ಲ ತಿಮ್ಮ ಯಾನೆ ತಿಮ್ಮ ಕೃಷ್ಣ ಯಾನೆ ದಂಡುಪಾಳ್ಯ ಕೃಷ್ಣ ಯಾನೆ ನಾಗರಾಜ, ಚಿಕ್ಕ ಹನುಮ ಕೃಷ್ಣಾಡು ಯಾನೆ ಕೃಷ್ಣ ಬೊಕ್ಕ ವೆಂಕಟೇಶ ಯಾನೆ ರಮೇಶ್ ಪನ್ಪುನಕ್ಲಿನ ಮಿತ್ತು ಕೋರ್ಟ್ಗೂ ದೋಷ ದೂರು ಪಟ್ಟಿ ಸೊಂದಾದಿತ್ತಂಡು. ಬೆಂಗಳೂರು ಪರಪ್ಪನ ಅಗ್ರಹಾರ 34ನೇ ಅಪರ ನಗರ ಸಿವಿಲ್ ಬೊಕ್ಕ ವಿಶೇಷ ಕೋರ್ಟುದ ನ್ಯಾಯಾಧೀಶರು 2018 ವಿಚಾರಣೆ ಮುಗಿತದು. ದೊಡ್ಡ ಹನುಮ ಸೇರ್ದು 5 ಅಪರಾಧಿಲೊಂದು ಘೋಷಣೆ ಮಲ್ತದು ಪಾಶಿ ಶಿಕ್ಷೆ ಪಾಡ್ದಿತ್ತೇರು. ದಿನ ಪ್ರಶ್ನೆ ಮಲ್ತದ ಆರೋಪಿಲು ಹೈಕೋರ್ಟ್ಗೂ ಅರ್ಜಿ ಪಾಡ್ದಿತ್ತೇರು. ದೋಷ ದೂರುನು ಹೈಕೋರ್ಟ್ ದೆತ್ತು ಪಾಡ್ದು ಹೊಸತಾದ ವಿಚಾರಣೆ ಮಲ್ಪರೆ ಆದೇಶ ಕೊಡ್ದಿತ್ತಂಡು. 5 ಬುಕ್ಕ ಈ ಕೇಸುಡು ಅಕ್ಲಿನ ದೋಷ ಇಜ್ಜಂದಿನ ಕೊಲೊಂದು ಬುಡುಗಡೆ ಮಲ್ತದಂಡು. ಅಂಡ ರಾಜ್ಯದ ಬೇತೆ ಬೇತೆ ಕಡಿಟ್ಟು ಗ್ಯಾಂಗ್ದ ಮಿತ್ತು ನನಲ ಕೆಲವು ಕೇಸು ಬಾಕಿ ಒರಿದಂಡು. ಈ ನಡುಟು ಚಿಕ್ಕ ಹನುಮ ಪುದರ್ ಬದಲ್ತೊಂದು ಆಂಧ್ರಡು ತರೆ ತಪ್ಪಾದಿತ್ತೆ ಅಂಚಾದ ಆಯ ಮಾತ್ರ ಅಪರಾಧಿಯಿಂದ ಬುಡುಗಡೆ ಮಲ್ತದಿಜ್ಜಾಂಡು. ಕುಡ್ಲಾ ಕೋರ್ಟ್ 2018 ದಿಂಜ ಕಾಲುಡ್ದು ಒರಿದಿನ ಕೇಸ್ಲಿಗ್ ಎದುರಾದು ವಾರಂಟ್ ಪಿದಡ್ಪಾದಿತ್ತಂಡು. ಆಯನ ಮಿತ್ತು ರಾಜುಡು 13 ಕೆರ್ನ ಕೇಸು ದರೋಡೆ ಕೇಸ್ಲಿನ ಪಾಡದಿತ್ತದು. ಹೆಚ್ಚಿಗೆ ಮಾಹಿತಿ ಒಟ್ಟು ಸೇರಾಂದುಂಡು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತೆರಿಪಾದರು. ಕಾರ್ಯಾಚರಣೆ ನಡಪಾಯಿನ ಉರುವ ಪೊಲೀಸ್ ಸ್ಟೇಷನ್ದ ಕೂಟದ ಬಗೆಟ್ ಬುಗರ್ನ ಪೊಲೀಸ್ ಕಮಿಷನರ್ ಇನಾಮುಗಾದ್ ಶಿಫಾರಸ್ ಮಲ್ತದಿರು.
ನಿರ್ಪುನ ರೀಲ್ಸ್ ಲೆಡ್ದೆ ಇನ್ಸ್ಟಾಗ್ರಾಮುಡು ಜನಮೆಚ್ಚುಗೆ ಪಡೆದು ಪುದರಡಿತ್ತಿನ ಕುಡ್ಲ ನಾಗೂರಿದ ಆಶಾ ಪಂಡಿತ್ ಹೃದಯಾಘಾತ ಆದ ತೀರ್ನ ದುಃಖದ ಸಂಗತಿ ನಡೆತಿದ್ದಂಡು ಚಿತ್ರ ವಿಚಿತ್ರ ರೀಲ್ಸ್ ಲೆಡ್ದು ಆರು ಪುದರ್ಪೋದಿತ್ತೆರು. ನೆರ್ಪುನ ರೀಲ್ಸ್ ಲಿಡ್ದೆ ಇನ್ಸ್ಟಾಗ್ರಾಮುಡು ಜನಮೆಚ್ಚುಗೆ ಪಡೆದು ಪುದರಡಿತ್ತಿನ ಕುಡ್ಲ ನಾಗೂರಿದ ಆಶಾ ಪಂಡಿತ್ ಹೃದಯಾಘಾತ ಆದ ತೀರ್ದೆರು. ಚಿತ್ರ ವಿಚಿತ್ರ ರೀಲ್ಸ್ ಲಿಡ್ದು ಆಶಾ ಪಂಡಿತ್ ಇನ್ಸ್ಟಾಗ್ರಾಮುಡು ಪುದರ್ಪೋದಿತ್ತೆರು. ಪಡಿಲು ಕೈತಲು ಇಲ್ಯ ಗೂಡಂಗಡಿ ಬೇರ ಅರಿಗಿತ್ತಂಡು. ಗುರುವಾರ ರಾತ್ರಿ ಹುಷಾರಿಜ್ಜಂದೆ ಆದ ಹೃದಯಾಘಾತ ಆದ ಜಾಲಡು ಬೂರ್ದಿತ್ತಿನ ಅರೆನು ಆಸ್ಪತ್ರೆಗೆ ಸಾಗಾನಗನೆ ಕರಿದು ಪೋತೆರುಂದು ತೆರಿದು ಬೈದಂಡು. ಆಶಾ ಪಂಡಿತ ತೀರ್ನ ಸುದ್ದಿ ಕೇಂದ್ರ ಪಾಕ ಜನ ಅಭಿಮಾನಿಲೆಗೆ ಬೇಜಾರಾತಂಡು. ಜಿಲ್ಲಾಧಿಕಾರಿ ಆದುಪ್ಪುನಕುಲು ಕೇಸರಿ ಬಾವುಟ ಬೊಕ್ಕ ಬೇತೆ ಒವ್ವೇ ಧರ್ಮದ ಬಾವುಟ ಪಾಡಿರೆ ಬಲ್ಲಿಂದು ಪನ್ಪುನ ಪಾತೆರ ಪಂತೆ ಅಂಡ ಅವಿನ ಮಾಧ್ಯಮುಡು ತಾನು ದೇವಸ್ಥಾನುಲಿಡು ಕೇಸರಿ ಬಾವುಟ ಪಾಡಿರೆ ಬಲ್ಲಿಂದು ಪಂತೆಂದು ತೋಜಾದನದು ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಪಂತೆರು. ಒಡಿಪು ಜಿಲ್ಲಾಧಿಕಾರಿಲು ದೇವಸ್ಥಾನದ ಕಾರ್ಯಕ್ರಮಟು ಕೇಸರಿ ಬಾವುಟ ಬೀಜನೇಕು ಒಡಿಪುಡು ಕೆಲವೆರು ದೂರ್ದೇರು. ಐತ ದುಂಬರಿನ ಭಾಗವಾದ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಕಾರ್ಯಕ್ರಮಟು ಜಿಲ್ಲಾಧಿಕಾರಿ ಆದುಪ್ಪುನಕ್ಲು ಕೇಸರಿ ಬಾವುಟ ಬೊಕ್ಕ ಬೀತೆ ಉವ್ವೇ ಧರ್ಮದ ಬಾವುಟ ಪಾಡೆರೆ ಬಲ್ಲಿಂದು ಪನ್ಪುನ ಪಾತೆರ ಪಂತೆ ಆಂಡ ಅವೆನು ಮಾಧ್ಯಮಡು ತಾನು ದೇವಸ್ಥಾನಲೆಡು ಕೇಸರಿ ಬಾವುಟ ಪಾಡೆರೆ ಬಲ್ಲಿಂದು ಪಂತೆ ಅಂತ ತೋಚಾದಂಡು. ತಾನು ಪಂತಿನಾವು ಒಂದು ನಿಘಂಟದ ವಿಷಯದ ಬಗೆಟಂದು ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ದೂರ್ ನಕ್ಲಿಗೂ ವಿಷಯದ ಬಗೆಟ್ಟು ಎದುರುತ್ತರ ಕೊಡ್ತೇರು. ಮಾಧ್ಯಮಗೂ ರಮಾನಾಥ್ ರೈ ಪಾತಿರ್ದು ಇತ್ತೆ ತಾನು ಪಾತ್ರಗೂ ಅಭಿಪ್ರಾಯ ಕೊರೊಂದುಲ್ಲೆ ಜಿಲ್ಲಾಧಿಕಾರಿಲು ಧಾರ್ಮಿಕ ಬಾವುಟ ಪಾಡ್ರೆ ಬಲ್ಲಿಂದ ಪನ್ಪುನ ಎನ್ನ ಪಾತ್ರದ ವಿಚಾರನು ಇತ್ತಲ ಅಂದೊಂದೇ ಒತ್ತೊನ್ವೆ ಐಟ್ಲ ಸರ್ಕಾರಿ ಬೇಲದಕುಲು ಹಿರಿಯ ಅಧಿಕಾರಿಲು ಒಂಜಿ ಧರ್ಮಗೂ ಮಾತ್ರ ಒಪ್ಪುನ ಬಾವುಟಲಿನು ಪಾಡೆರೆ ಇಜ್ಜಿಂದ ಪನ್ಪುನೇನು ಪಂತೆ ಐಕ್ ಬೇತೆ ಅರ್ಥ ಕಟ್ಟರೆ ಬಲ್ಲಿಂದು ರಮಾನಾಥ್ ರೈ ಪಂಡೆರು. ಕೂಡ್ಲಡು ನಡೆತಿನ ಪ್ರತಿಭಟನೆ ಮುಂಜೆಟ್ಟು ರಮಾನಾಥ್ ರೈ ಪಾತೆರೊಂದು ಹಿಂದೂ ದೇವಸ್ಥಾನಲೆಡು ಕೇಸರಿ ಬಾವುಟ ಪಾಡ್ರೆ ಬಲ್ಲಿಂದು ಪಂತೆರೊಂದು ಬಿಜೆಪಿ ನಾಯಕರು ಕಾರ್ಯಕರ್ತರು ರೈಕ್ಲೆಗ್ ಎದುರಾದ ಏವ್ರ ತೋಜಾದಿತ್ತೆರು. ಜಿಲ್ಲಾಧಿಕಾರಿಯಾಗಿದ್ದವರು ಕೇಸರಿ ಧ್ವಜವನ್ನು ಅಥವಾ ಇತರ ಯಾವುದೇ ಧ್ವಜಗಳನ್ನು ಹಾಕಬಾರದು ಅಂತ ಹೇಳ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೆ. ಆದರೆ ಅದು ಮಾಧ್ಯಮದಲ್ಲಿ ದೇವಸ್ಥಾನದ ಕೇಸರಿ ಹಾಕಬಾರದು ಅಂತೇಳಿ ಒಂದು ಹೇಳಿಕೆ ಕೊಟ್ಟಾಗಿ ಬಂದಿದೆ. ನಾನು ಹೇಳಿರ್ತಕ್ಕಂಥದ್ದು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಮತ್ತು ಜಿಲ್ಲಾಧಿಕಾರಿಯವರು ಯಾವುದೇ ಒಂದು ಧರ್ಮದ ಧ್ವಜವನ್ನು ಹಾಕಬಾರ್ದು ಎನ್ನುವಂಥ ಅರ್ಥದಲ್ಲಿ ನಾನು ಮಾತಾಡಿದೆ. ಅದನ್ನು ಅಪಾರ್ಥ ಮಾಡಿ ಅದಕ್ಕೆ ಒಂದು ಅಪಪ್ರಚಾರ ಆಗ್ತಕ್ಕಂಥ ಸಂದರ್ಭ ಬಂದರೆ ನಾನು ಸ್ಪಷ್ಟನೆ ನೀಡ್ತೇನೆ. ನಾನು ಹೇಳಿರ್ತಕ್ಕಂಥ ಹೇಳಿಕೆಯ ಸಂದರ್ಭ ಜಿಲ್ಲಾಧಿಕಾರಿಯೊಬ್ಬರು ಧಾರ್ಮಿಕ ಧ್ವಜವನ್ನು ಹಾಕ್ತಕ್ಕಂಥ ಸರಿಯಲ್ಲ ಅಂಥೇಳಿ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ನಾನು ಹೇಳಿರ್ತಕ್ಕಂಥದ್ದು ಅದರ ಅರ್ಥ ಇಷ್ಟೇ, ಅದಕ್ಕೆ ಬೇರೆ ಏನು ಅರ್ಥ ಕಲ್ಪಿಸೋದು ಸರಿಯಲ್ಲ. ಜಿಲ್ಲಾಧಿಕಾರಿಯವರು ಕೇಸರಿ ಧ್ವಜ ಹಾಕ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಸ್ಪಷ್ಟನೆ ನೀಡ್ತಾ ಇದ್ದೇನೆ. ಅದರಲ್ಲೂ ಸರ್ಕಾರಿ ನೌಕರರಿರ್ತಕ್ಕಂಥ ಅದರಲ್ಲೂ ಹಿರಿಯ ಅಧಿಕಾರಿಗಳು ಒಂದು ಧರ್ಮಕ್ಕೆ ಸೀಮಿತವಾದಂಥ ಬಾವುಟವನ್ನು ಹಾರಿಸುವುದು ಸರಿಯಲ್ಲ ಎನ್ನುವ ಅರ್ಥದಲ್ಲಿ ನಾನು ಮಾತಾಡಿದ್ದೆ ಅಂತೇಳಿ ಮತ್ತೆ ಸ್ಪಷ್ಟವನ್ನು ನೀಡ್ತಾ ಇದ್ದೇನೆ. ನಮ್ಮ ದುಂಬುದಕ್ಕಲು ಕಲ್ಪಾದು ಕೊಡ್ತಿನ ಸೌಹಾರ್ದತೆದ ಪರಂಪರೆಯನ್ನು ದುಂಬರಿತೊಂದು ಪೋಪನವು ನಮ್ಮ ಮಾತೇರ್ನಲ ಜವಾಬ್ದಾರಿ ಆದುಂಟೊಂದು ಎಸ್ಡಿಪಿಐ ಪಕ್ಷದ ರಾಷ್ಟ್ರೀಯ ಪೊಸ ಕಾರ್ಯಗುರ್ಕಾರ್ಯರು ಮೊಹಮ್ಮದ್ ಶಫಿ ರಾಜಸ್ಥಾನ್ ಪಂತೆರು ಆರು ಉಳ್ಳಾಲ ದರ್ಗುಡು ಪಾತಿರಿಯರು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐದ ಪೊಸ ರಾಷ್ಟ್ರೀಯ ಕಾರ್ಯಗುರ್ಕಾರ್ಯರಾಯ್ನ ಮೊಹಮ್ಮದ್ ಶಫಿ ರಾಜಸ್ಥಾನ್ ಉಳ್ಳಾಲದ ಸೈಯದ್ ಮದನಿ ದರ್ಗಗ ಪೋದು ನಮಾಜ್ ಮಲ್ತೆರು. ಉಳ್ಳಾಲ ಸೈಯದ್ ಮದನಿ ದರ್ಗದ ನಿಲಿಟ್ ಅರೆಗ್ ತಮ್ಮನದ ಮರ್ಯಾದೆ ಮಲ್ತೆರು. ಮೊಹಮ್ಮದ್ ಶಾಫಿ ರಾಜಸ್ಥಾನ್ ಸೊಲ್ಮೆ ಸಂದಾದ ಪಾತಿರ್ದು ಇಸ್ಲಾಂ ಧರ್ಮ ಇತ್ತೆ ಒರಿದುಪ್ಪೆರೆ ಕಾರಣ ನಮ್ಮ ದುಂಬುದಕಲು ಮಲ್ತಿನ ಶ್ರಮ ಅಕ್ಲೆನು ನೆಂಪು ಮಲ್ತೊನ್ನವು ನಮ್ಮ ಮಾತಿರ್ನಲ ಕರ್ತವ್ಯ ಆದುಂಡು. ಅಕಲು ಕಲ್ಪಾದ ಕೊರ್ನ ಸೌಹಾರ್ದತೆದ ಪರಂಪರೆನ ದುಂಬರಿತೊಂದು ಪೋಪುನವು ನಮ್ಮ ಮಾತಿರ್ನಲ ಜವಾಬ್ದಾರಿ ಆದುಂಡೊಂದು ಪಂಡೆರು.
ಎಸ್ಡಿಪಿಐ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ಮೊಹಮ್ಮದ್ ಅಶ್ರಫ್ ಕುಡ್ಲಾ, ರಿಯಾಜ್ ಪರಂಗಿಪೇಟೆ, ದಕ್ಷಿಣ ಕನ್ನಡ ಜಿಲ್ಲಾ ಗುರುಕಾರ್ಯರು ಅನ್ವರ್ ಸಾದತ್ ಬಜತ್ತೂರು, ನಾಯಕರು ರಿಯಾಜ್ ಕಡಂಬು ಈ ಪುರ್ತುಡಿತ್ತರು. हमेशा आप जितने भी बुजुर्ग देखेंगे उन्होंने वो दावत दी है कि सब बराबर हैं यहाँ पर, यहाँ ऊंच नीच नहीं है. वो अब हमसे कुछ कम हो रहा है, इसलिए हम लोग वो बुज़ुर्गों से फिर उस विरासत को समझना है और तमाम अलग अलग जाति धर्मों के लोगों को बताना है कि इस्लाम जो है लोगों की सलामती के लिए है, लोगों के इंसाफ के लिए है, लोगों की बराबरी के लिए है. ये बुज़ुर्गों का मैसेज हमें मिला है और इंशाल्लाह हम ये उम्मीद करते हैं कि उस मैसेज को हमारी ये टीम उस तरह से जो सूफिया इकराम का जो यहाँ जिस तरह का जो एक रुतबा रहा है, जो उनका एक आला काम रहा है, इंशाल्लाह आने वाले मुस्तकबिल में फिर से वो काम देखने को मिले. आपसी मोहब्बत, अमन और लोगों को साथ लेने का वही जज्बा फिर हमें भी आ जाए. ವಿವಿಧ ಮುಸ್ಲಿಂ ಸಂಘ ಸಂಸ್ಥೆಗಳೊಂದಿಗೆ ನಿಕಟವಾದಂತಹ ಸಂಪರ್ಕ ಇರತಕ್ಕಂತಹ ಒಬ್ಬ ವ್ಯಕ್ತಿ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಜೊತೆ, ಮಿಲ್ಲಿ ಕೌನ್ಸಿಲ್ ಜೊತೆ, ಅದೇ ರೀತಿ ಸುನ್ನಿ ಜಮಾತ್ನ ಜೊತೆ, ಹಲವಾರು ಸಂಘ ಸಂಸ್ಥೆಗಳ ಜೊತೆ ನಿರಂತರವಾದಂತಹ ಸಂಪರ್ಕ. ಅಜ್ಮೀರ್ನ ಚಿಸ್ತಿಯಿಂದ ಹಿಡಿದು ನಿಜಾಮುದ್ದೀನ್ನ ಅಲ್ಲಿಯ ಆಡಳಿತ ವಕ್ತಾರರ ಜೊತೆ ನಿರಂತರವಾಗಿ ಈ ಒಂದು ನಮ್ಮ ಸಮುದಾಯಕ್ಕೆ ಬೇಕಾಗಿ, ಅದರ ಧಾರ್ಮಿಕ ನೆಲೆಗಟ್ಟಿಗೆ ಬೇಕಾಗಿ ನಿರಂತರವಾಗಿ ಪ್ರಯತ್ನ ಪಡುತ್ತಿರುವಂತಹ ವ್ಯಕ್ತಿತ್ವ. ಶೀರೂರು ಪರ್ಯಾಯದ ಪೊರ್ತುಡು ತಿಂಗಳು ಕೊಂಚಿ ಆರೋಗ್ಯದ ಬಗೆಟ್ಟು ಕಾರ್ಯಕ್ರಮ ದಿವುಂಡ ಆದರ್ಶ ಆಸ್ಪತ್ರೆ ಸಾಕಾರ ಕೊರ್ಪುನೊಂದು ಆಸ್ಪತ್ರೆದ ಆಡಳಿತ ನಿರ್ದೇಶಕರು ಡಾಕ್ಟರ್ ಚಂದ್ರಶೇಖರ್ ಜಿಎಸ್ ಪಂತೆರು ಒಡಿಪುದ ಪರ್ಯಾಯದ 5ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಸರು ಆರ್ಪಾತಿರಿಯರು. ಒಡಿಪು ಸಿರಿಕೃಷ್ಣ ಮಠದ ಶಿರೂರು ಮಠ ಪರ್ಯಾಯ ಉಚ್ಚಯದ ಲೆಕ್ಕೊಡು ಮಠದ ಅಂಗನೊಡು 10 ದಿನದ ಧಾರ್ಮಿಕ ಪ್ರವಚನ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡತೊಂದಿತ್ತದ ಉಚ್ಚಯಗಾದ ಮಲ್ಲ ಮಟ್ಟಡು ಸಹಾಯ ಸಹಕಾರ ಕುರ್ನ ಸಂಘ ಸಂಸ್ಥೆಲೆಗ ನಿತ್ಯಲ ಮಠಾಧೀಶರು ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯರು ಮರ್ಯಾದಿ ಸಂದಾಯಿತ ಮಲ್ತೊಂದುಲ್ಲೆರು. 5ನೇ ದಿನ ಗುರುವಾರ ಆದರ್ಶ ಆಸ್ಪತ್ರೆ ಒಡಿಪುದ ಆಡಳಿತ ನಿರ್ದೇಶಕರು ಡಾಕ್ಟರ್ ಚಂದ್ರಶೇಖರ ಜಿಎಸ್ ರೇಗ ಭೀಮಾ ಜ್ಯುವೆಲರ್ಸ್ನ ಪ್ರತಿನಿಧಿಲಾಯಿನ ಗುರುಪ್ರಸಾದ್ ರಾವ್ ಬೊಕ್ಕ ರಾಘವೇಂದ್ರ ಭಟ್ ಪರ್ಯಾಯ ಇದ್ಕೊನ್ನ ಸಮಿತಿದ ಸಂಚಾಲಕರಾಯಿನ ವಿಷ್ಣುಮೂರ್ತಿ ಆಚಾರ್ಯ ಬೊಕ್ಕ ರಮೇಶ್ ಕಾಂಚನ್ ರೇಗ ತಮ್ಮನದ ಮರ್ಯಾದಿ ಮಲ್ತೆರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಲೆಕ್ಕೊಡು ಬ್ಯಾಂಕ್ದ ಡಿಜಿಎಂ ಕೃಷ್ಣ ಮೋಹನ ಮುಚರ್ಲಾ 10 ಲಕ್ಷ ರೂಪಾಯಿ ಪಣವು ಸಾಯದ ಮಾದರಿ ಚೆಕ್ನ್ನು ಸ್ವಾಮೀಜಿರಿಗೆ ಕೊರಿಯರು. ಕೃಷ್ಣ ಮೋಹನ ಮುಚ್ಚರ್ಲಾ ಎಜಿಎಂ ಪ್ರಕಾಶ್ ಅಡಿಗ ಬೊಕ್ಕ ಹಿರಿಯ ಮುಖ್ಯ ಮ್ಯಾನೇಜರ್ ಕೃಷ್ಣರಾಜ್ ಭಟ್ರೆಗ ಸ್ವಾಮೀಜಿರು ತಮ್ಮನದ ಮರ್ಯಾದೆ ಮಲ್ತೆರು. ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಅನುಗ್ರಹ ಸಂದೇಶ ಕೊರ್ದು ಈ ತಮ್ಮನ ಪನ್ಪುನವು ಪ್ರೋತ್ಸಾಹ 2 ವರ್ಷ ನಿಕ್ಲಿನ ಪರ್ಯಾಯ ಪ್ರೋತ್ಸಾಹ ಕೊರ್ಪುನ ಉಂತೆರಬಲ್ಲೆ ಸಾಕಾರ ಕೊರ್ದು ಸುಧಾರಿತೊಂದು ಪೋವೊಡು ನಿಚ್ಚ ಸೇವೆ ಮಲ್ತೊಂದು ಪೊಡುಂದು ಪಂಡೆರು. ಡಾಕ್ಟರ್ ಚಂದ್ರಶೇಖರ್ ಜಿಎಸ್ ಪಾತಿರ್ದು ಬಿಜೆಪಿ ಆವಡ್ ಕಾಂಗ್ರೆಸ್ ಆವಡ್ ಸರ್ಕಾರ ಆವಡ್ ಮಾತಿರ್ಲ ಪರ್ಯಾಯಗೂ ಕೈ ಜೋಡ್ಸಾದಿರು. ಕೃಷ್ಣ ದೇವರೆಗ 300 ಬಗೆತ ಅಲಂಕಾರ ಮಲ್ತಿನ ಯತಿ ಪಂಡ ಅವು ಶೀರೂರು ಮಠದ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯರು. ಎಲ್ಯ ಪ್ರಾಯದ ಇತ್ಯದ ಸ್ವಾಮೀಜಿ ಬೋಡಾಯಿನಾಥ್ ಧರ್ಮ ಕಾರ್ಯ ಬೊಕ್ಕ ಸಾತ್ಸಾಯರ ಉಂಡು. ತಿಂಗಳುಗೊರ ಆರೋಗ್ಯದ ಬಗೆಟ್ ಕಾರ್ಯಕ್ರಮ ದಿವೊಂಡ ಆದರ್ಶ ಆಸ್ಪತ್ರೆ ಸಹಾಯ ಸಹಕಾರ ಕೊರ್ಪುಣೊಂದು ಪಂಡೆರು. ಪರ್ಯಾಯ ಉಚ್ಚಯ ಇದ್ಕೊನ್ನ ಸಮಿತಿದಕಲು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಧಾರ್ಮಿಕ ಪ್ರವಚನ ಬೆಂಗಳೂರದ ವಿದ್ವಾನ್ ಪಾರ್ಶ್ವನಾಥ ಉಪಾಧ್ಯ ಬೊಕ್ಕ ಕೂಟದಕ್ಲೆಡ್ದು ಭರತನಾಟ್ಯ ಕಾರ್ಯಕ್ರಮ ಮೂಡ್ದು ಬತ್ತಂಡ. ಇದು 2 ವರ್ಷ ಉಂಟು ನಿಮ್ಮ ಪರ್ಯಾಯ, ಹಾಗಾಗಿ ಆ 2 ವರ್ಷವೂ ಸಂಪೂರ್ಣವಾಗಿ ಸುಧಾರಿಸಿ ಕೊಡಬೇಕು. ಅದಕ್ಕೆ ಇದೊಂದು ಪ್ರೋತ್ಸಾಹ ಮಾಡಿದ ಹಾಗೆ, ಅಗೌರವ ಮಾಡಿದ ಹಾಗೆ. ಹಾಗಾಗಿ ತಾವೆಲ್ಲರೂ ಕೂಡ ಸನ್ಮಾನ ಆಯಿತು, ಇನ್ನು ನಾವು ಕೂತ್ಕೊಳ್ಳೋದಲ್ಲ, ಇನ್ನು ಸನ್ಮಾನ ಮಾಡಿದ್ದಾರೆ, ಇನ್ನು ಗುರುತಿಸಿದ್ದಾರೆ, ಇನ್ನು ನಾವು ಬಂದು ಸೇವೆ ಮಾಡಲಿಲ್ಲ ಅಂತ ಹೇಳಿದ್ರು ಗೊತ್ತಾಗ್ತದೆ.
ಹಾಗಾಗಿ ಇನ್ನು ಬರ್ತಾ ಸೇವೆ ನಿತ್ಯ ಮಾಡ್ತಾ ಇರಬೇಕು ಅಂತ ಹೇಳುತ್ತಾ, ಎಷ್ಟು ನಾವು ಉಡುಪಿ ಕೃಷ್ಣ ನಾವು ಪ್ರೀತಿಸ್ತೇವೆ, ಎಷ್ಟು ಆರಾಧಿಸ್ತೇವೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ಇವತ್ತು ಈ ಒಂದು ಸಾರಿ ನೋಡಿದರೆ ಖಂಡಿತವಾಗ್ಲೂ ಉಡುಪಿ ಕೃಷ್ಣ ಅಂತ ತೋರಿಸಿದರೆ ಈ ಪರ್ಯಾಯವನ್ನು ತುಂಬಾ ಚೆಂದಾಗಿ, ಅಂದ್ರೆ ಅದು ಒಂದು ಭವ್ಯವಾದ ಒಂದು ಮೆರವಣಿಗೆ ಇರ್ಬೋದು, ಮತ್ತೆ ಎಲ್ಲರೂ ಕೂಡ ಒಂದು ಇರ್ರೆಸ್ಪೆಕ್ಟ್ ಆಫ್ ದ ಪಾರ್ಟಿ ಲೈನ್ಸ್, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು ಹೇಳ್ಬಾರ್ದು, ಎಲ್ಲರೂ ಕೂಡ ಉಡುಪಿ ಎಲ್ಲ ಸಾರ್ವಜನಿಕರು ಕೈಬಿಟ್ಟು ತುಂಬಾ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನ ಪರ್ಯಾಯ ಉತ್ಸವವನ್ನು ಅವರು ಮಾಡಿದ್ರು. ತುಂಬಾ ಹೆಮ್ಮೆ ಅಂತ ಅನಿಸ್ತದೆ. ಪುತ್ತೂರದ ಕೃಷ್ಣರಾವ್ ಬೊಕ್ಕ ಪೂಜಾ ಆಚಾರ್ಯ ಮೊಕ್ಲಿನ ಕೇಸುಡು ಸಂಧಾನ ಮಲ್ತದು ಮದಿಮೆ ಮಲ್ತ ಕೊರ್ಪುನ ಭರವಸೆ ತಿಕ್ಕಿ ನೀಡಿದವರ ಕಲ್ಲಡ್ಕೊಡು ಬಾಲೆಗು ಪುದರ್ ದೀಪುನ ಸಾತ್ರುನು ದುಂಬು ಪಾಡ್ದ ಅಂದು ಪೊರುಂಬಾಟದಾರು ಪ್ರತಿಭಾ ಕುಳಾಯಿ ಪಂತೆರು. ಸಾಮಾಜಿಕ ಪೊರುಂಬಾಟದಾರರು ಕರ್ನಾಟಕ ರಾಜ್ಯ ಪಿರವರಿದಿನ ವರ್ಗೊಲಿನ ಆಯೋಗದ ಸದಸ್ಯರು ಪ್ರತಿಭಾ ಕುಳಾಯಿ ಕುಡ್ಲಾಡು ಸುದ್ದಿ ಕುಟ್ಟುಡು ಪಾತಿರ್ದು ಪುತ್ತೂರದ ಬಿಜೆಪಿ ನಾಯಕರ್ನ ಮಗೆ ಕೃಷ್ಣರಾವ್ ಕೇಸಿಗೆ ಸಂಬಂಧಪಟ್ಟಿನಂಚ ಪೂಜಾ ಆಚಾರ್ಯರ್ನ ಬಾಲೆಗ್ ಪುದರ ದೀಪುನ ಸಾತ್ರೋನು ಕಲ್ಲಡ್ಕೊಡು ಜನವರಿಡ ಮಲ್ಪೆರೆ ನಿಘಂಟು ಮಲ್ತದಿತ್ತ ಸದ್ಯಗೂ ಅವೆನು ದುಂಬು ಕೊನುತುನೊಂದು ಪಂಡಿರು. ಪೂಜಾ ಆಚಾರ್ಯರ್ನ ಅಪ್ಪೆ ನಮಿತಾ ಆಚಾರ್ಯರಿಗೂ ಸಮುದಾಯದ ನಾಯಕರು ಮಧು ಆಚಾರ್ಯ ಪನ್ಪುನಾರು ಫೋನ್ ಮಲ್ತದು ಸಂಧಾನ ನಡಪಾದು ಮದಿಮೆ ಮಲ್ತು ಕೊರ್ಪುನೊಂದು ಭರವಸೆ ಕೊಡ್ತಿರು. ಅಂಚಾದ ಬಾಲೆಗ್ ಪುದರ್ ದೀಪುನ ಲೇಸನು ಸದ್ಯಗೂ ದುಂಬು ಪಾಡ್ದಾಂದು ಆರ್ಪಂಡಿರು. ಜನವರಿ 31 ತವುಲಾಯಿ ಕೃಷ್ಣರಾವ್ ಪೂಜನು ಮದಿಮೆ ಆಯರೆ ಶರ್ತ ಪಾಡ್ದೆ. ಆಯೆ ಮದಿಮೆ ಆವಂದೆ ಇತ್ತಂಡ ಕಲ್ಲಡ್ಕೊಡು ನಡಪೆರೆ ಇತ್ತಿನ ತೊಟ್ಟಿಲ ಪಾಡುನ ಸಾತ್ರೋನು ಫೆಬ್ರವರಿ 7 ನಡಪಾವ ಎಂಕ್ಲೆನ ಶರ್ತ ದಾಲೈಜಿ ಆಯೆ ಪೊಣ್ಣನು ಮದಿಮೆ ಆವುಡು ಪನ್ಪುನವೆ ಎಂಕ್ಲೆನ ಒತ್ತಾಯ ಆದುಂಡು. ಸಂಧಾನ ಪಾತ್ರ ಕತೆನು ಪುತ್ತೂರು ಪೊಲೀಸ್ ಸ್ಟೇಷನ್ ಮಲ್ಪಾಡು ಇಜಿಂಡ ಕುಡ್ಲ ನಗರ ಪೊಲೀಸ್ ಸ್ಟೇಷನ್ ಪಾತ್ರ ಕತೆ ನಡಪಾವಡಂದು ಪ್ರತಿಭಾ ಕುಳಾಯಿ ಒತ್ತಾಯ ಮಲ್ತದಿರು. ಮೊನ್ನೆ ಸೋಮವಾರ ನಮಿತಾ ಅಂದ್ರೆ ಸಂತ್ರಸ್ತೆಯ ತಾಯಿಗೆ ಕಾಲ್ ಮಾಡಿದ್ದಾರೆ ಮಧು ಆಚಾರ್ಯವರು ಅವರ ಒಕ್ಕೂಟದ ಅಧ್ಯಕ್ಷರು ಅಥವಾ ಏನೋ ಪದಾಧಿಕಾರಿ ಆಗಿದ್ದಾರೆ ಉಡುಪಿ ಜಿಲ್ಲೆಯ ಆಚಾರ್ಯ ಸಮುದಾಯದ. ಅವರು ಸಂಧಾನಕ್ಕೆ ಬಂದಿದ್ದಾರೆ. ಅವ್ರು ಈಗಾಗಲೇ ಹುಡುಗನ ತಂದೆ ಹತ್ರ ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ. ನಮ್ಗೆ ಅವ್ರು ಹೇಳಿದನ್ನು ನಾನು ಹೇಳ್ತಾ ಇದ್ದೇನೆ ಇವತ್ತಿಲ್ಲಿ. ಆ ಪ್ರಕಾರ ಅವ್ರು ಮದುವೆಗೆ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯವರು ಒಪ್ಪಿಸಿ ಮಾಡಿಸ್ತೇನೆ, ಸ್ವಲ್ಪ ಕಾಲಾವಕಾಶ ಕೊಡಿ, ಈ ತೊಟ್ಟಿಲ್ ಹಾಕುವ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದೇ ರೀತಿ ಮೊದಲು ಸಹ ಬೇರೆಯವ್ರು ಬಂದು ನಮ್ಗೆ ಹೇಳಿ ನಮ್ಮನ್ನು 6 ತಿಂಗಳು ಏನು ಮಾತಾಡೋದಾಗಿ ಮಾಡಿದ್ವಿ. ಬಟ್ ಈ ಸಲ ಇದಕ್ಕೆ ಅವಕಾಶ ಇಲ್ಲ. ಅವರು ರಿಕ್ವೆಸ್ಟ್ ಮಾಡಿದಕ್ಕೆ ಆ ಹುಡುಗಿಗೆ ಒಂದು ಈ ತೊಟ್ಟಿಲ್ ಹಾಕುವ ಕಾರ್ಯಕ್ರಮದಿಂದ ತೊಂದರೆ ಆಗ್ತದೆ, ಅವ್ನ ಮದುವೆ ಆಗುದಿಲ್ಲ ಅಂತ ಆಗ್ಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಈಗ ಅವರಾಗಿ ಬಂದು ಮದುವೆ ಮಾಡಿಸ್ತೇವೆ ಅಂತ ಹೇಳಿದಕ್ಕೆ ಇದನ್ನು ಈ ತೊಟ್ಟಿಲ್ ಹಾಕುವ ಕಾರ್ಯಕ್ರಮವನ್ನು ಫೆಬ್ರವರಿ 7 ಶಿಫ್ಟ್ ಮಾಡಿದೆ. ಕಲ್ಲಡ್ಕದಲ್ಲೇ ನಡೀತದೆ. ಒಂದು ವೇಳೆ ಅವನು ಜನವರಿ 31 ಒಳಗೆ ಮದುವೆ ಆಗ್ಲಿಲ್ಲ ಅಂತಾದ್ರೆ ಅವನಿಗೆ ಜನವರಿ 31 ಟೈಮ್ ಕೊಟ್ಟಿದ್ದೇವೆ. ಮತ್ತೆ ಅವ್ರದ್ದು ತುಂಬಾ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಗೂ ಯಾರು ಒಪ್ಪುದಿಲ್ಲ. ನಾವಿಷ್ಟೇ ಹೇಳ್ಕೊಳ್ಳೋದು, ಅವನು ಆ ಹುಡುಗಿಯನ್ನು ಮದುವೆ ಆಗ್ಬೇಕು, ಅದು ಬಿಟ್ರೆ ಯಾವ್ದು ಇಲ್ಲ. ಈಗಾಗ್ಲೇ ಅವ್ರು ಹೇಳಿದ್ದಾರೆ, ಮಾತುಕತೆಗೆ ಬರುವಾಗ ನಾನಾಗ್ಲಿ ನಂಜುಂಡಿ ಆಗ್ಲಿ ಅಥವಾ ನಮಿತನ ಜೊತೆ ಬೇರೆ ಯಾರೂ ಬರ್ಬಾರ್ದು, ನಮಿತಾ ಮತ್ತೆ ಅವರ ಮಗಳು ಮಾತ್ರ ಬರ್ಬೇಕು ಅಂತ ಹೇಳಿದ್ದಾರೆ. ಇದಕ್ಕೂ ಅವ್ರು ಒಪ್ಪುದಿಲ್ಲ. ಯಾಕೆಂದ್ರೆ ಈಗಾಗ್ಲೇ ಅಲ್ಲಿ ಹೋದ್ಮೇಲೆ ಏನಾಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಮೊದಲು ಹೇಳಿದ್ದಾರೆ ಮಗುವನ್ನು ಆಶ್ರಮಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಈಗಾಗ್ಲೇ ನಂಜುಂಡಿ ಅವರ ಮನೆಗೆಲ್ಲ CC ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಅವ್ರಿಗೆ ಜೀವ ಬೆದರಿಕೆಯೂ ಇತ್ತು. ಈ ನಿಟ್ಟಿನಲ್ಲಿ ಅವರು ಸಂಧಾನಕ್ಕೆ ಹೋಗುವಾಗ ಖಂಡಿತವಾಗಿ ನಾನಾಗ್ಲಿ ನಂಜುಂಡಿ ಸರ್ ಆಗ್ಲಿ ಹೋಗೋದಿಲ್ಲ. ಯಾಕಂದ್ರೆ ಒಂದು ಹುಡುಗಿಯ ಬಾಳ್ವೆ ಸರಿ ಆಗ್ತದಂತಾದ್ರೆ ನಾವು ಹೋದ್ರೆ ಹಾಳಾಗ್ತದಂತಾದ್ರೆ ನಾವು ಹೋಗ್ಲಿಕ್ಕೆ ರೆಡಿ ಇಲ್ಲ, ನಾವು ಹೋಗೋದು ಇಲ್ಲ. ಯುಎಇದ ಪುದರ್ ಪೊಯಿ ತುಳು ನಾಟಕ ಕೂಟ ಗಮ್ಮತ್ತು ಕಲಾವಿದರು ಮಕ್ಕಳಿನ 2027 ತಪೋಸ ಕಾರ್ಯಕಾರಿ ಸಮಿತಿ ವರ್ಷದ ಸಭೆ ದುಬೈದ ಬಾರ್ ಗ್ರ್ಯಾಂಡ್ ಎಕ್ಸ್ಲಿಸಿಯರ್ ಹೋಟೆಲ್ದ ಫಜಲ್ ರೆಸ್ಟೋರೆಂಟ್ ನಡೆತಂಡ.
ಯುಎಇದ ಪುದರ್ಪೊಯಿ ತುಳು ನಾಟಕ ಕೂಟ ಗಮ್ಮತ್ತು ಕಲಾವಿದರು ಮಕ್ಕಳಿನ 2027 ಹೊಸ ಕಾರ್ಯಕಾರಿ ಸಮಿತಿ ವರ್ಷದ ಸಭೆ ದುಬೈದ ಬರ್ ಗ್ರ್ಯಾಂಡ್ ಎಕ್ಸಲಿಯರ್ ಹೋಟೆಲ್ದ ಫಜಲ್ ರೆಸ್ಟೋರೆಂಟ್ ನಡೆತಿಂಡ ಕನ್ನಡ ಸಿನಿಮಾ ತಯಾರು ಮಲ್ಪನಾರು ಹರೀಶ್ ಬಂಗೇರ ಬೊಕ್ಕ ನಾಟಕ ನಿರ್ದೇಶಕರು ರಂಗಸಾರಥಿ ವಿಶ್ವನಾಥ ಶೆಟ್ಟಿ ಮಾರ್ಗದರ್ಶನಡು ನಡೆತಿನ ಸಭೆಟ್ ನಾಟಕ ಬೊಕ್ಕ ಕಿನ್ಯ ಸಿನಿಮಾದ ಹಿರಿಯ ಕಲಾವಿದರು ಸುಮಂತ ಗಿರೀಶ್ ರೇನು ಕಾರಿಂತೆರಾದು ಬೊಕ್ಕ ಅನುಭವ ರಂಗ ಕಲಾವಿದರು ಜೆನೆಟ್ ಸಿಕ್ವೇರ ಮೇರೆನು ಪಣವ್ ಗುರ್ಕಾರ್ದಿಯಾದ ಅಜಪ್ ನಡೆತಂಡ ಹರೀಶ್ ಬಂಗೇರ ಪೋಷಕರಾದ ದುಂಬರಿಯರೆ ಇತ್ತದ ನಿರ್ದೇಶಕರು ವಿಶ್ವನಾಥ್ ಶೆಟ್ಟಿ ಕೂಟದ ಕಲಾತ್ಮಕ ಮಾರ್ಗದರ್ಶನ ದುಂಬರಿಪುವೆರು. ಜನವರಿ 31 ಬೊಕ್ಕ ಫೆಬ್ರವರಿ 1 ಕುಡ್ಲದ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಆಯುಷ್ ಪರ್ಬಾ ದಿವೊಂದೊಂದು ಆಯುಷ್ ಪರ್ಬಾ ಸಮಿತಿ 2027 ಮರ್ಯಾದೆ ಗುರ್ಕಾರ್ಯರು ಡಾಕ್ಟರ್ ಆಶಾ ಜ್ಯೋತಿರೈ ಪಂತೆರು. ಆಯುಷ್ ಪರ್ಬಾ 2027 ಮರ್ಯಾದೆ ಗುರ್ಕಾರ್ದಿ ಡಾಕ್ಟರ್ ಆಶಾ ಜ್ಯೋತಿರಾಯ್ ಕುಡ್ಲಡು ಸುದ್ದಿ ಕೊಟ್ಟುಡು ಪಾತಿರ್ದು ಆಯುಷ್ ಪರ್ಬಾ ಸಮಿತಿ ದಾನಿಲೆಟ್ ಬೇತೆ ಬೇತೆ ಆಯುಷ್ ಕಾಲೇಜುಲು ಸಂಘಟನೆಲು ಬೊಕ್ಕ ಕೆಲಸಡುಪ್ಪುನ ಡಾಕ್ಟರ್ಲಿನ ಜೊತೆ ಸೇರಿಗೆಡು ಜನವರಿ 31 ಬೊಕ್ಕ ಫೆಬ್ರವರಿ 1 ಕುಡ್ಲದ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಆಯುಷ್ ಪರ್ಬಾ ದಿವೊಂದುಂಡು ಈ ಪೊರ್ತುಡು ಪೊಂಜೋ ಬೊಕ್ಕ ಜೋಕ್ಲಿನ ಆರೋಗ್ಯದ ಮಿತ್ತು ಹೆಚ್ಚ ಒತ್ತು ಕೊರ್ಪುಣೊಂದು ಪಂಡೇರು ಈ ದುಂಬು 2017 ಆಯುಷ್ ಪರ್ಬಾ ನಡಪಾದಿತ್ತಂಡು 10 ವರ್ಷದ ಬೊಕ್ಕ ಇತ್ತೆ ಆಯುಷ್ ಪರ್ಬಾ ನಡಪಾಂಡು ನಮ್ಮ ಸಮಾಜೋಡು ನೂದೇಟ್ 50 ಪೊಂಜು ನಕಲು ಉಲ್ಲೇರು ಅಕ್ಲಿನ ಆರೋಗ್ಯದ ಮಿತ್ತು ಹೆಚ್ಚ ಕಾಳಜಿ ವಹಿಸುಡಾತಂಡು ಅಂಚಾದ ಆಯುಷ್ ಪರ್ಬೋಡು ಪೊಂಜೋಲೆಗಾದ ಬೊಕ್ಕ ಜೋಕ್ಲೆಗಾದ ವಿಶೇಷ ಕಾರ್ಯಕ್ರಮ ದಿವೊಂದೊಂದು ಡಾಕ್ಟರ್ ಆಶಾ ಜ್ಯೋತಿರೈ ಪಂಡೇರು ಪೊಂಜೋಲಿನ ಸ್ವಾಸ್ಥ್ಯ ಪರ್ಬಾ ಹ್ಯಾಪಿ ಪೀರಿಯಡ್ಸ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಫೆಸ್ಟಿವಲ್ ಚರ್ಮ ಬೊಕ್ಕ ಉಗುರು ಆರೈಕೆದ ಬಗೆಟ್ ವಿಶೇಷ ಜಾಗೃತಿ ಶಿಬಿರ ಜೋಕ್ಲೆಗಾದು ಜೋಕ್ಲಿನ ಪರ್ಬಾ ಕುಜಲ್ ಬೊಕ್ಕ ಹೋಮಿಯೋಪತಿ ಮನಃಶಾಂತಿ ಚಿಂತೆ ಬುಡ್ಲೆ ರಿಲ್ಯಾಕ್ಸ್ ಆಲೆ ಪಂಪನ ಒತ್ತಡ ಪತ್ತುಡು ದೀಪನ ಕಾರ್ಯಕ್ರಮಲು ಆಯುಷ್ ಪರ್ಬೊಡು ನಡಪೆರೆ ಉಂಡೊಂದು ಸುದ್ದಿ ಕೊಟ್ಟುಡಿತ್ತಿನ ಡಾಕ್ಟರ್ ನಕಲು ಮಾಹಿತಿ ಕುರಿಯರು ಡಾಕ್ಟರ್ ಜ್ಯೋತ್ಸ್ನಾ ಡಾಕ್ಟರ್ ಶ್ರುತಿ ಶರ್ಮಾ ಡಾಕ್ಟರ್ ಸುಶಿಕ್ಷಿತಾ ಡಾಕ್ಟರ್ ಚೈತ್ರ ಹೆಬ್ಬಾರ್ ಡಾಕ್ಟರ್ ಸಂಗೀತಾ ಲಕ್ಷ್ಮಿ ಡಾಕ್ಟರ್ ದೇವದಾಸ್ ಪುತ್ರನ್ ಸುದ್ದಿ ಕೊಟ್ಟುಡಿತ್ತರು. 10 ವರ್ಷದ ಬಳಿಕ ಹೇಳಿದೆ 2015ರಲ್ಲಿ ಒಮ್ಮೆ ನಡೆದಿತ್ತು. ಈಗ 10 ವರ್ಷದ ಬಳಿಕ ಮತ್ತೊಮ್ಮೆ ನಾವು ಆಯುಷ್ ಹಬ್ಬದೊಂದಿಗೆ ನಿಮ್ಮ ಜನತೆಯ ಮುಂದೆ ನಾವು ಸಜ್ಜಾಗಿ ನಿಂತಿದ್ದೇವೆ. ಮಹಿಳೆ ನಮ್ಮ ಸಮಾಜದಲ್ಲಿ ಪ್ರಾಯಶಃ ಎಲ್ಲ ಜನಸಂಖ್ಯೆಯಲ್ಲಿ 50% ಇರುವವರು ಮಹಿಳೆಯರು. ಮಹಿಳೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು, ಮಹಿಳೆ ಸಮಾಜದ ಕಣ್ಣು ಅಂತ ಹೇಳುವಂಥದ್ದು. ಅವಳ ಆರೋಗ್ಯ ಅತ್ಯಂತ ಮುಖ್ಯ. ಹೆಚ್ಚಾಗಿ ನಾವು ತಾಯಂದಿರಲ್ಲಿ ನೋಡ್ತೇವೆ, ಅವರವರ ಮನೆಗಳಲ್ಲಿ ಎಲ್ಲರ ಆರೋಗ್ಯವನ್ನು ನೋಡಿಕೊಳ್ತಾರೆ, ಆದ್ರೆ ತಮ್ಮ ಆರೋಗ್ಯಕ್ಕೆ ಅವರು ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡುವುದಿಲ್ಲ. ಈ ನಿಟ್ಟಿನಲ್ಲಿ ನಾವು ಆಯುಷ್ ಹಬ್ಬದಲ್ಲಿ ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ವಿನೂತನವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಚಾರದಲ್ಲಿ ಹ್ಯಾಪಿ ಪೀರಿಯಡ್ಸ್ ಮತ್ತು ಇದು ಬ್ಯೂಟಿ ಅಂಡ್ ವೆಲ್ನೆಸ್ ಫೆಸ್ಟಿವಲ್ಸ್ ಆಗಿರ್ತದೆ. ಒಡಿಪುದ ಕೆಮ್ಮಣ್ಣು ತೂಂಕು ಸಂಕ ಬೂರೆರಾಯಿ ನೀಡಿದವ್ರ ಈ ಸಂಕನ್ನು ತತ್ಕಾಲಗೂ ಮುಚ್ಚಿದಂಡು ಬೇಗ ಜಡಿದು ಸಂಚಾರ ಬಂದ್ ಮಲ್ತದಂಡು ಜನಕ್ಲಿನ ಸಂಚಾರಗೂ ಭಾರಿ ಸಮಸ್ಯೆ ಆಯ್ನ ಬಗೆಟ್ ಇತ್ತೆ ಮುಂಚೆ ವರದಿ. ಜನಕ್ಲಿನ ಸಂಚಾರಗಿತ್ತಿನ ತೂಂಕು ಸಂಕ ಒಂಜೇನು ಮುಚ್ಚಿದು ಬೀಗ ಜಡಿದಂಡು ಒಡಿಪು ಕೆಮ್ಮಣ್ಣದ ಈ ತೂಂಕು ಸಂಕ ಬೂರ್ಯರೆ ಮುಟ್ಟಾಯಿ ನೀಡಿದವ್ರ ಅಪಾಯ ಉಂಡಾಪ ನಡೆದು ತುಂಬೆ ಜಾಗ್ರತೆ ವಹಿಸಿದ ಈ ರೀತಿದ ಕ್ರಮ ದಿತ್ತೊಂದುಂಡು ಅಂಡ ಜನಕ್ಲಿನ ಸಂಚಾರಗೂ ಸಮಸ್ಯೆ ಆಯಿನಿ ಮಾತ್ರ ಒಂದು ತಿರ್ಗಾಟದಕ್ಲೆಗೆ ಒಂದು ಎಟ್ಟೆ ತಾಣ ಆಯಿ ನೀಡಿದವ್ರ ತಿರ್ಗಾಟ ಉದ್ಯಮಕ್ಲ ಪೆಟ್ಟು ಬುಡ್ದುಂಡು. ಒಡಿಪು ಜಿಲ್ಲೆ ಸ್ವರ್ಣ ಸುದೆಕ್ ತಿಮ್ಮಣ್ಣ ಕುದ್ರು ಬೊಕ್ಕ ಪಡು ಕುದ್ರು ಈ 2 ಕುದುರ್ಲೇನು ಜೋಡ್ಸಾಯ್ರೆ ಈ ಸಂಕ ಕಟ್ಟದಿತ್ತಂಡು. ಪ್ರಕೃತಿ ಪೊರ್ಲು ಬೊಕ್ಕ ಸಾಹಸ ಕೊಬ್ಬು ಕಯಾಕಿಂಗ್ಗಾದ ತಿರ್ಗಾಟದಕ್ಲಿನ ಮನಸ್ಸು ಇಪ್ಪುನ ಕೇಂದ್ರ ಆದಿತ್ತಂಡು.
ಮರ ಕರ್ಬದ ಸರಳ ಬೊಕ್ಕ ಬಲ್ಲು ಗಳಸದು ಈ ಸಂಕ ಕಟ್ಟದಿತ್ತಂಡು ಇಂಚಿಪ್ಪ ಸಂಕದ ರಡ್ಡ ಮೀಟ್ ಪಾಡ್ದಿನ ಕರ್ಬದ ಸರಳ ಅವಲವಲು ಪೊಲಿದು ಸಂಕ ಕೆಟ್ಟಿದಂಡು ಜನಸಂಚಾರಗೂ ಅಪಾಯ ಅಂದು ರಿಪೇರಿ ಆಪ್ ನಡೆಮುಟ್ಟ ತತ್ಕಾಲಗೂ ಮುಚ್ಚಿದನಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗ್ರಾಮದ ಜನಗಳಿಗೆ ಮಾಹಿತಿ ಕೊಡ್ತಿರೋ 2022 ಅಕ್ಟೋಬರ್ 30 ಗುಜರಾತ್ ಮೋರ್ಬಿಡ್ ತೂಂಕು ಸಂಕ ಬೂಡ್ದು 135 ಜನದ ಪ್ರಾಣ ಪೋದಿತ್ತಂಡು ಅಂಚಾದ ಕೆಮ್ಮಣ್ಣು ತೂಂಕು ಸಂಕ ಮುಚ್ಚಿದನೊಂದು ಪಂಪನ ಪಾತಿರ ಕೇಂದ್ರ ಬರನುಂಡು ಕೆಮ್ಮಣ್ಣು ತೋನ್ಸಿ ಗ್ರಾಮ ಪಂಚಾಯತ್ ಸುತ್ತದ ಈ ಸಂಕುನು ತಿಮ್ಮಣ್ಣ ಕುದ್ರು ಭಾಗದ ಜನಕ್ಲಿನ ಅನುಕೂಲಗಾದ ಸಾರತ್ತವ್ರ ಮನೊತ್ತ ಎನ್ಪೆತ್ತ ಪೊರ್ತುಡು ಕಟ್ಟದಿತ್ತನು ಇತ್ತೆ ಓರೋಡ್ತೋರನೆ ಬಂದಾಯ ನಿರ್ದಾಬ್ರ ಗ್ರಾಮದ ಜನ ಸುತ್ತುವಾದ ಇಲ್ಲ ಸೇರ್ನಂಚ ಆತಂಡು ಸುದೇ 100 ಮೀಟರ್ ಅಗೆಲ ಇತ್ತದು ಇತ್ತೆ 3 ಕಿಲೋಮೀಟರ್ ದಾತ ದೂರ ಕಡತದು ಇಲ್ಲ ಸೇರೋಡಾತಂಡು ಸಚಿನ್ ಜತ್ತಣ್ಣ ದಾನೆ ಪಂಪಿರಿಂದ ಕೇಳೆ. ಜನರಿಗೆ ಏನು ತೊಂದರೆ ಆಗಿದೆ ಅಂದರೆ ಇಲ್ಲಿ ಒಂದು 10-20 ಮನೆ ಇದೆ, ಅವರಿಗೆ ಆ ಕಡೆ ಹೋಗಬೇಕಾದ್ರೆ ಈಗ ಆಲ್ಟರ್ನೇಟಿವ್ ವ್ಯವಸ್ಥೆ ಅಂದರೆ ಅವರು ಗಾಡಿಯಲ್ಲಿ ಹೋಗಬೇಕು, ಆಚೆ ನಡ್ಕೊಂಡು ಹೋಗಲಿಕ್ಕೆ ಇದಿಲ್ಲ. ಅದಕ್ಕೋಸ್ಕರ ಇದನ್ನು ದಯವಿಟ್ಟು ಇದು ಮಾಡಬೇಕು. ಮತ್ತು ಇದೊಂದು ಪ್ರವಾಸಿ ತಾಣ, ಪ್ರವಾಸಿಗರು ತುಂಬ ಬರ್ತಾರೆ, ನೋಡ್ತಾರೆ, ಅಂದರೆ ಅವರು ಸ್ವಲ್ಪ ಎಂಜಾಯ್ ಮಾಡ್ತಾರೆ ಪ್ರವಾಸಿಗರು. ಅದನ್ನು ಈಗ ಫುಲ್ಲು ಕ್ಲೋಸ್ ಮಾಡಿ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತೇಳಿ ನಮಗೂ ಗೊತ್ತಿಲ್ಲ. ಅದನ್ನು ದಯವಿಟ್ಟು ಎಲ್ಲರೂ ಒಂದು ಚರ್ಚೆ ಮಾಡಿ ಒಂದು ಓಪನ್ ಮಾಡಬೇಕು. ಓಪನ್ ಮಾಡಿ ಪ್ರವಾಸಿಗರಿಗೆ ಒಂದು ಎಂಜಾಯ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಈಗ ಅಂದರೆ ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತಿದೆ. ಕಾರಣ ಏನು ಹೇಳಿಲ್ಲ. ಅದು ಗುಜರಾತಲ್ಲಿ ಬ್ರಿಡ್ಜ್ ಬಿತ್ತಂತೇಳಿ ಇಲ್ಲಿ ಕೂಡ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಗುಜರಾತಿಗೂ ಇಲ್ಲಿಗೂ ಸಂಬಂಧವಿಲ್ಲ. ಅಲ್ಲಿ ಬಿದ್ದ ಕೂಡಲೇ ನಾವು ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ಇಲ್ಲಿ ಬಿದ್ದರೆ ಅವರು ಅಲ್ಲಿಂದ ಇಲ್ಲಿ ಬರಲಿಕ್ಕಾಗೋದಿಲ್ಲ. ಇದೊಂದು ರಾಜಕೀಯವಾಗಿ ಏನೋ ಒಂದು ಕುತಂತ್ರ ನಡೆದು ಒಂದು ಬಂದ್ ಮಾಡಿದ್ದಾರೆ. ಬಂದ್ ಮಾಡುವಂಥ ಉದ್ದೇಶ ಇಲ್ಲ. ನಿಜವಾಗಿ ಬಂದ್ ಮಾಡಲಿಕ್ಕೆ ಅದು ಯಾರಿಗೂ ಉಪದ್ರವೂ ಕೊಡೋದಿಲ್ಲ ಒಂದಾಗಿ. ಮತ್ತು ಅಲ್ಲಿ ಪ್ರವಾಸಿಗರು ಬರ್ತಾರೆ, ಆ ಕಡೆ ಹೋಗ್ತಾರೆ, ಈಗ ಫೋಟೋ ಎಲ್ಲ ತೆಗೆದು ಹೋಗ್ತಾರೆ. ಈಗ ಪ್ರವಾಸೋದ್ಯಮ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಎಲ್ಲ ಕಡೆ ಇಂಪ್ರೂವ್ ಆಗಿದೆ, ನಮ್ಮಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ಬಿಡೋದಿಲ್ಲ. ನಿಜವಾಗಿ ಇಲ್ಲಿ ಬೋಟಿಂಗ್ ಎಲ್ಲ ನಡೀತಿದೆ, ಎಲ್ಲ ಆಗ್ತಾಯಿದೆ, ಪ್ರವಾಸಿಗರು ಬರ್ತಾ ಇದ್ದಾರೆ. ಅವರಿಗೊಂದು ಪ್ರೇಕ್ಷಣೀಯ ಸ್ಥಳ ಇದು. ಈ ಪ್ರೇಕ್ಷಣೀಯ ಸ್ಥಳಕ್ಕೆ ಇವರು ಈ ಥರ ಬೇಲಿ ಎಲ್ಲ ಹಾಕಿದರೆ ಅವ್ರದ್ದು ಸರಿಯಲ್ಲ. ತಿರ್ಗಾಟ ಉದ್ಯಮ ಇಲಾಖೆ ಬೊಕ್ಕ ಜಿಲ್ಲಾಡಳಿತ ಗುಮ್ಮನ ಕೊಡ್ದು ಈ ತೂಂಕು ಸಂಕ ಸರಿ ಮಲ್ಪುಡಾತಂಡು ಬೇತೆ ರಾಜುಲಿಡ್ಲ ಜನ ಬರೊಂದುಲ್ಲೆರು. ದೂರದ ಒಡಿಶಾ ರಾಜುಡ್ಲ ಜನ ಬರ್ಪೇರು. ಬರೀ ಅಪರೂಪದ ಈ ಸಂಕ ತುಯರೆಂದೇ ಜನ ಬರೊಂದುಲ್ಲೆರು. जब हम लोग उड़ीसा से हैं, हम ये सोच कर आए थे कि हैंगिंग ब्रिज का ऊपर जाएंगे, उस तरफ जाएंगे, वॉक करेंगे, लेकिन खेद है कि ये ब्रिज अभी बंद है। हम आशा करते हैं कि गवर्नमेंट ऑफ कर्नाटक इसको रीओपन करेंगे, जैसे कि यहाँ टूरिज़्म को बढ़ावा मिल सके, ज़्यादा से ज़्यादा टूरिस्ट आ सकें और लोकल लोगों का इनकम बढ़ सके. ನಾವು ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಗೂಗಲಿನ ನೋಡಿ ಬಂದಿರೋದು. ಇಲ್ಲಿ 3 ವರ್ಷ ಆಯ್ತಂತೆ ಬಂದಾಗಿ, ಎಲ್ಲ ವಾಪಸ್ ಹೋಗ್ತಾ ಇದ್ದೀವಿ ನಾವು. ಇದು ಓಪನ್ ಮಾಡಿದ್ರೆ ಟೂರಿಸಮ್ಗೆ ಎಲ್ಲ ಇರುತ್ತೆ, ಬೋಟಿಂಗ್ ಗಿಟ್ಟಿಂಗ್ ಕ್ಯಾಕಿಂಗ್ ಮಾಡೋಕ್ಕೆ ಎಲ್ಲ ಇರುತ್ತೆ. ಸ್ವಲ್ಪ ಗೌರ್ಮೆಂಟ್ಗೆ ಹೇಳಿ. ವಾರದ 2 ಜನ ಹೆಚ್ಚಾದಿಪ್ಪುಡು ಪಟ್ಟ ವಿಡಿಯೋ ದಿಪ್ಪೆರೆ ಜಾಲಿಗಾದು ಗೂಗಲ್ ಮ್ಯಾಪ್ ತೂದು ಪಾಕ ಜನ ಬತ್ತು ಸೇರುನ ತಾಣ ಮುಂದಾದುಂಡು. ಅಂದೇನು ತುರ್ತು ಸರಿ ಮಲ್ತು ಕೊರ್ಪನ ಜವಾಬ್ದಾರಿ ಜಿಲ್ಲಾಡಳಿತ ಇಲಾಖೆ ಸೇರಿನಂಚ ಸರ್ಕಾರದ ಮಿತ್ತುಂಡು. ರಾಜ್ಯದ ವಿಶೇಷ ಬರವು ಕಲ್ಪನಕಲು ಬೊಕ್ಕ ವಿಶೇಷ ಬರವು ಸಂಸ್ಥೆದ ಕೆಲಸದಕಲು ಬೇಡಿಕೆಲಿನ ದುಂಬುದಿದು ಜನವರಿ 28 ಬೆಂಗಳೂರು ಸಾರ್ವತ್ರಿಕ ಸ್ಟ್ರೈಕ್ ನಡಪಾವಿರೆಂದು ಸಂಘದ ವಸಂತ್ ಕುಮಾರ್ ಶೆಟ್ಟಿ ಪಂತೆರು. ರಾಜ್ಯ ವಿಶೇಷ ಶಿಕ್ಷಕರು ಬೊಕ್ಕ ಶಿಕ್ಷಕೇತರ ಸಂಘ ಬೊಕ್ಕ ಕರ್ನಾಟಕ ರಾಜ್ಯ ವಿಕಲಚೇತನರ್ನ ಸೇವಾ ಸಂಸ್ಥೆಲೆನ ಒಕ್ಕೂಟದ ಪ್ರಧಾನ ಕಾರ್ಯಂತರು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಕುಡ್ಲಡು ಸುದ್ದಿಕೂಟೋಡು ಪಾತಿರ್ದು ವಿಶೇಷ ಬರವು ಕಲ್ಪನಕ್ಲಿನ ಬೇಡಿಕೆಲಿನ ಬಗೆಟು ಸರ್ಕಾರ ಕಿಬಿಕೆ ನಂದಿನಂಚ ಉಂಡು. ಅನುದಾನ ಒದಗಾಯರೆ ಪಾಕ ಸರ್ತಿ ಭಿನ್ನೈತೊಂಡಲ ಸರ್ಕಾರ ಒವ್ವೇ ಗುಮನ ಕೊರ್ತುಜಿ ಅಂಚಾದ ಜನವರಿ 28 ರಾಜ್ಯದ ವಿಶೇಷ ಬರವು ಕಲ್ಪನಕಲು ಬೊಕ್ಕ ಸಂಸ್ಥೆಲಿನ ಕೆಲಸದಕಲು ಬೆಂಗಳೂರು ಸಾರ್ವತ್ರಿಕ ಸ್ಟ್ರೈಕ್ ನಡಪಾಯರೆ ನಿಘಂಟು ಮಲ್ತದಿರಂದು ಪಂಡೇರು. ಕರ್ನಾಟಕಡು ಮಾತ್ರ ವಿಶೇಷ ಬರವು ಕಲ್ಪನಕ್ಲಿನ ಅನುದಾನ ಕೊರ್ಪುನ ರಡ್ಡ ಬಗೆತ ನೀತಿಲು ಉಂಡು. ಇಡೀ ಪ್ರಮಾಣದ ಅನುದಾನ ಬೊಕ್ಕ ಶಿಶು ಕೇಂದ್ರಿತ
ಅನುದಾನ ಯೋಜನೆ ಪನ್ಪುನ ರಡ್ಡ ನೀತಿ ಬೇತೆ ಉವೇ ರಾಜುಡು ಇಜ್ಜಿಂದ ಆರ್ಪಂಡಿರು. ಸರ್ಕಾರ ವರ್ಷಗೂ 4 ಕಂತಲೆಡು ಸಂಬಳ ಕಟ್ಟುನ ವ್ಯವಸ್ಥೆ ಮಲ್ತದಿತ್ತಂಡಲ ಕೆಲವು ಶಾಲೆಲೆಗ್ ರಡ್ಡನೇ ಕಂತದ ಕಾಸು ಬರಂದೆ ಆಜಿ ತಿಂಗೋಲಾತಂಡು. ರಾಜ್ಯದ ಮಾತಾ ವಿಶೇಷ ಶಾಲೆಲೆಗ್ ಅನುದಾನ ಬಿಡುಗಡೆ ಮಲ್ಪೊಡುಂದು ಬೆಂಗಳೂರದ ಸ್ವತಂತ್ರ ಉದ್ಯಾನಡು ನಡಪವನ ಸ್ಟ್ರೈಕ್ಡ್ ಒತ್ತಾಯ ಮಲ್ಪುಣಂದು ವಸಂತ್ ಕುಮಾರ್ ಶೆಟ್ಟಿ ಪಂಡೆರು. ಸಾನ್ನಿಧ್ಯ ವಿಶೇಷ ಶಾಲೆ ಆಡಳಿತ ಮಂಡಳಿ ಶ್ರೀ ಗಣೇಶ ಸೇವಾ ಟ್ರಸ್ಟ್ ಗುರ್ಕಾರಿರು ದುಂಬದ ಮೇಯರ್ ಮಹಾಬಲ ಮಾರ್ಲಾ, ವಿಶೇಷ ಚೇತನ ಶಾಲೆದ ಮುಖ್ಯಸ್ಥರು ವಿನೋದ್ ಶೆಣೈ ಸುದ್ದಿ ಕೊಟ್ಟೊಡಿತ್ತಿರು. ಇದು ಎಲ್ಲ ಸಂಸ್ಥೆಗಳ ನಮ್ಗೆ ದಿನ 10-12 ಕಾಲ್, ಸರ್ ನಮ್ಗೆ ಅನುದಾನ ಬರ್ಲಿಲ್ಲ, ಸರ್ ಅನುದಾನ ನಾವ್ ಏನ್ ಮಾಡೋದು? ನಾವ್ ಹೇಳುವಂತದ್ದು ಹೇಳ್ಬಹುದು. ಇಲ್ಲಿ ಬಂದ್ರು ನಮ್ಮ ಹೊಸ ಡೈರೆಕ್ಟರ್, ನಿಮ್ಗೆಲ್ಲ ಗೊತ್ತಿರಬಹುದು, ಡಾಕ್ಟರ್ ಅಶೋಕ್. ಈಗ ತಾನೇ ಅಧಿಕಾರ ವಹಿಸಿದ್ದಾರೆ, ಇಲ್ಲಿ AC ಆಗಿದ್ರು ಅಸಿಸ್ಟೆಂಟ್ ಕಮಿಷನರ್ ಆಗಿ. ಈಗ ಅವರು ಬಂದಿದ್ದಾರೆ, ಅವ್ರ ಹತ್ರ ಎಲ್ಲ ವಿಚಾರ ಹೇಳಿದ್ದೀವಿ. ಬಟ್ ಈವರೆಗೂ ಅನುದಾನ ಸಿಕ್ಕಿಲ್ಲ. 4 ತಿಂಗಳಾಯ್ತು, 4ನೇ ತಿಂಗಳು ಜನವರಿ ಸೇರಿದ್ರಿ. ಮೊದಲಿನ ಕೆಲವು 2ನೇ ಕಂತೆ ಬರ್ಲಿಲ್ಲ, ಅವರು ಅಳ್ತಾ ಇದ್ದಾರೆ. ಊಟ ಮಾಡಬೇಡ್ವಾ? ಈ ವಿಶೇಷ ಮಕ್ಕಳನ್ನು ನೋಡೋದು ಬೇರೆ, ಸಿಗುವುದು ಏನಿಲ್ಲ ಒಂದಿಷ್ಟು ಇದು. ಕದ್ರಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವಡು ಮಲ್ಲಿಕಾ ಕಲಾವೃಂದದ ಆಶ್ರಯಡು ಮಕ್ಕಿಮನೆ ಕಲಾವೃಂದ ಮಂಗಳೂರು ಒಳಗಡ್ದು ವೈವಿಧ್ಯಮಯ ಸಾಂಸ್ಕೃತಿಕ ವೈಭವ ನಡೆತಂಡು. ಇತಿಹಾಸ ಪುಗಾರ್ತೆದ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಲಾದ ಮಲ್ಲಿಕಾ ಕಲಾವೃಂದ ಮಂಗಳೂರು ಮೊಕ್ಲಿನ ಆಶ್ರಯಡು ಮಕ್ಕಿಮನೆ ಕಲಾವೃಂದ ಮಂಗಳೂರು ಬಳಗೊಡ್ದು ಅಂಗಾರದಾನಿ ಬೇತೆ ಬೇತೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆತಂಡು ಮಾತಿರ್ನಲ ಮೆಚ್ಚುಗೆಗ್ಲ ಸಂದಂಡು. ಈ ಪೊರ್ತುಡು ಕಲ್ಕುರ ಪ್ರತಿಷ್ಠಾನ ಮಂಗಳೂರದ ಅಧ್ಯಕ್ಷರು ಎಸ್ ಪ್ರದೀಪ ಕುಮಾರ ಕಲ್ಕೂರ, ಭಾರತೀಯ ಜೈನ್ ಮಿಲನ್ ಮಂಗಳೂರದ ಅಧ್ಯಕ್ಷರು ರತ್ನಾಕರ್ ಜೈನ್, ಮಲ್ಲಿಕಾ ಕಲಾವೃಂದ ಮಂಗಳೂರದ ಕಾರ್ಯಾಧ್ಯಕ್ಷರು ಸುಧಾಕರ್ ರಾವ್ ಪೀಜಾವರ, ಅಂಚನೆ ಮೋಹನ್ ಕೊಪ್ಪಳ ಕದ್ರಿ, ಸನತ್ ಕುಮಾರ್ ಜೈನ್, ವಾಸುದೇವರಾವ್ ಕುಡುಪು, ಪೂರ್ಣಿಮಾರಾವ್ ಪೇಜಾವರ ಬೊಕ್ಕ ಮಕ್ಕಿಮನೆ ಕಲಾವೃಂದದ ಸುದೇಶ್ ಜೈನ್ ಮಕ್ಕಿಮನೆ, ರೀಮಾ ಜಗನ್ನಾಥ್ ಮಾರ್ನಿಮಿಕಟ್ಟೆ, ಆಶಿಷ್ ಅಂಚನ್, ಶ್ರೇಯಾ ಭಟ್ ಮಕುಲು ಪಾಲ್ಪಡೆದಿತ್ತದು ಮಾತಾ ಕಲಾವಿದರಿಗೆ ಮಾನಾದಿಗೆ ಮಲ್ತಿರೋ. ಪ್ರತೀಕ್ಷಾ ಎ, ಗೌರವ್ ಜೈನ್, ಸಂತಪ್ಪ ಯು, ಅಪೇಕ್ಷಾ ಮಕುಲು ಸಾಕಾರ ಕೊರಿಯರು. ಮೇಘಾದಶೋಜ್ವಲಂ ಮೇಘನಾಥೇಶ್ವರಂ ಪ್ರಸ್ತುತಿವ ಶಂಕರಂ ಪ್ರಣಭಜನ ಕಿಂಕರಂ ದುರ್ಜನ ಭಯಂಕರಂ. ಸುದ್ದಿಗಾಲ ಹೀಗೆ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಇಡೆಗ ಏನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನಲ್ಲಿ ಇತೇ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.